ಬಂಟ್ವಾಳ ತಾಲೂಕಿನ ಉಳಿ ಗ್ರಾಮದ ಕಕ್ಕೇಬೀಡು ಭಗವಾನ್ ಶ್ರೀ ಸತ್ಯಸಾಯಿ ಸೇವಾ ಸಮಿತಿಯ 25ನೇ ವರ್ಷದ ಪ್ರಯುಕ್ತ ಧಾರ್ಮಿಕ ಶೈಕ್ಷಣಿಕ ಸಹಕಾರಿ ಮುಂದಾಳು ಖಂಡಿಗ ಜಾರಪ್ಪ ಶೆಟ್ಟಿಯವರ ಅಭಿನಂದನಾ ಗ್ರಂಥ ಸತ್ಪಥಿಕ ಇದರ ಬಿಡುಗಡೆ ಕಾರ್ಯಕ್ರಮವು ಕಕ್ಕೇಬೀಡು ಶ್ರೀ ಪಂಚದುರ್ಗ ಪರಮೇಶ್ವರಿ ದೇವಸ್ಥಾನದಲ್ಲಿ ನಡೆಯಿತು. ಮೂಡಬಿದ್ರೆ ಆಳ್ವ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಮೋಹನ್ ಆಳ್ವ ಅವರು ಅಧ್ಯಕ್ಷತೆ ವಹಿಸಿ ಅಭಿನಂದನಾ ಗ್ರಂಥ ಬಿಡುಗಡೆಗೊಳಿಸಿ ಮಾತನಾಡಿದರು. ಹಿಡಿಯಕ್ಕಿ ಎಂಬ ಪರಿಕಲ್ಪನೆಯಿಂದ ದೇವಸ್ಥಾನ ನಿರ್ಮಾಣಕ್ಕೆ ಕಾರಣರಾಗಿ ಕುಗ್ರಾಮವಾದ ಕಕ್ಕೆ ಪದವಿನಲ್ಲಿ ಶಾಲೆ ಸ್ಥಾಪಿಸಿ ಶಿಕ್ಷಣ ವಂಚಿತರಿಗೆ ವಿದ್ಯಾದಾನಿಗಳಾಗಿ ಪರೋಪಕಾರಕ್ಕಾಗಿ ಜೀವನ ಮುಡಿಪಾಗಿರಿಸಿದ ಜಾರಪ್ಪ ಶೆಟ್ಟಿಯವರ ಆದರ್ಶ ಜೀವನ ಮಾದರಿಯಾದುದು ಎಂದು ಹೇಳಿದರು. ಸಮಾಜದ ಪರಿಕಲ್ಪನೆಯಿಂದ ಧರ್ಮನಿಷ್ಠೆ ಫಲಾಪೇಕ್ಷೆ ಇಲ್ಲದೆ ಸರಳ ಜೀವನದ ಹಿರಿಯರನ್ನ ಗೌರವಿಸುವುದರಿಂದ ಇತರರಿಗೆ ಪ್ರೇರಣೆಯಾಗಲಿ ಎಂದು ಹೇಳಿದರು. ಅರ್ಥಪೂರ್ಣವಾದಂತಹ ಒಂದು ಸಮಾರಂಭದಲ್ಲಿ ನಾವಿದ್ದೇವೆ. ಎಷ್ಟೋ ಸಲ ನಾವು ನೆನೆಸಿದರೆ ನಮ್ಮ ದೇಶಕ್ಕೆ ಬಹಳ ದೊಡ್ಡ ಒಂದು ಇತಿಹಾಸ ಇದೆ. ಅದರಲ್ಲೂ ನಾಗರಿಕತೆ ಬಂದು ಒಂದು 6000 ವರ್ಷದ ಇತಿಹಾಸದಲ್ಲಿ ನಮ್ಮ ಈ ದೇಶವನ್ನು ಒಂದು ಸಮಾಜದ ಪರಿಕಲ್ಪನೆ ಇಟ್ಟುಕೊಂಡು ಭಾಳ ಚಂದ ರೀತಿಯಲ್ಲಿ ನಮ್ಮ ಪೂರ್ವಜರು ಕಾಲಕಾಲದಲ್ಲಿ ಕಟ್ಟಿಕೊಂಡು ಹೋಗಿದ್ದಾರೆ. ಬಹಳಷ್ಟು ನಮಗೆ ಧಾರ್ಮಿಕವಾದಂತಹ ಪ್ರಜ್ಞೆಯನ್ನು ಕೊಟ್ಟಿದ್ದಾರೆ. ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ನಿವೃತ್ತ ಶಿಕ್ಷಕ ಸಂಜೀವ ಶೆಟ್ಟಿ ಮುದ್ದೇನಹಳ್ಳಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಪ್ರಾರ್ಥನೆಗಳಿಗಿಂತ ಸೇವೆ ಶ್ರೇಷ್ಠ ಎಂಬುದನ್ನು ಪಾಲಿಸಿದ ಜನರನ್ನ ಸತ್ಪಥದಲ್ಲಿ ಮುನ್ನಡೆಸಿದ ಜಾರಪ್ಪ ಶೆಟ್ಟರು ಅಭಿನಂದನೀಯರು ಎಂದು ಹೇಳಿದರು. ಬಹಳ ಭಕ್ತಿ ಶ್ರದ್ಧೆಗಳಿಂದ 9 ದಿನಗಳ ಕಾಲ ರಾತ್ರಿ ಕಾಲ ದೇವಿಯನ್ನು ಆರಾಧನೆ ಮಾಡುವಂಥ ಪವಿತ್ರ ಸಮಯ ಇದು. ಅದರಲ್ಲಿ ಈಗ ನಾವು ಪಂಚದುರ್ಗಾ ಪರಮೇಶ್ವರಿ ಕ್ಷೇತ್ರದಲ್ಲಿ ಬಂದು ಒಟ್ಟು ಸೇರಿದ್ದೇವೆ. ಇದೊಂದು ನಮ್ಮ ಜೀವನದ ಒಂದು ಸ್ಮರಣೀಯ ಸಂದರ್ಭ ಅಂತ ನಾನು ಭಾವಿಸ್ತೇನೆ. ನಾನು ಮೊದಲು ಅಳಿಕೆಯಲ್ಲಿದ್ದರೂ ಕೂಡ 1917ರಿಂದ ನಮ್ಮ ಇನ್ನೊಂದು ಶಾಖೆ ಮುದ್ದೇನಹಳ್ಳಿಯಲ್ಲಿದೆ, ಚಿಕ್ಕಬಳ್ಳಾಪುರಪೇಟೆ ಹತ್ತಿರ ವಿಶ್ವೇಶ್ವರ ಜನ್ಮಸ್ಥಳ. ಅಲ್ಲಿ ಇವತ್ತು ನಮ್ಮದೇ ಇದರ ಶಾಖೆ ಎಲ್ಲ ನಮ್ಮ ಅಳಿಕೆಯವರೇ ಅಲ್ಲಿ ಇರುವುದು. ಹಾಗೆ ಆ ಸಂಸ್ಥೆಯಲ್ಲಿ ನಾನೀಗ ಟ್ರಸ್ಟಿ ಆಗಿ ಒಂದು ಪತ್ರಿಕೆಯ ಸಂಪಾದಕನಾಗಿ ಕೆಲಸ ಮಾಡ್ತಾ ಇರುವ ಕಾರಣ ಇಲ್ಲಿಂದ 300 ಮೈಲ್ ದೂರದಲ್ಲಿದ್ದೇನೆ. ಪುತ್ತೂರು ಪ್ರಶಾಂತಿ ಸದ್ಭಾವನಾ ಟ್ರಸ್ಟ್ನ ಮಧುಸೂದನ್ ನಾಯಕ್ ಅಭಿನಂದನಾ ಭಾಷಣವನ್ನ ಮಾಡಿದ್ರು. ಯಕ್ಷಗಾನ ಅರ್ಥಧಾರಿ ಹರೀಶ್ ಭಟ್ ಬಳಂತಿಮುಗರು ಸಂಪಾದಕರ ಮಾತುಗಳನ್ನಾಡಿದ್ರು. ಪುತ್ತೂರು ವೈದ್ಯ ಡಾಕ್ಟರ್ ಎಕೆ ರೈ, ದೇಳಗಟ್ಟೆ ಪ್ರೊಫೆಸರ್ ಕೆಎಸ್ ಹೆಗಡೆ, ಮೆಡಿಕಲ್ ಅಕಾಡೆಮಿಯ ಡಾಕ್ಟರ್ ವಿಕ್ರಮ್ ಶೆಟ್ಟಿ, ಉಪ್ಪಿನಂಗಡಿಯ ದಂತ ವೈದ್ಯ ಡಾಕ್ಟರ್ ರಾಜರಾಮ್ ಕೆಬಿ, ಉಪ್ಪಿನಂಗಡಿಯ ಉದ್ಯಮಿ ಆನಂದ್ ಶೆಣೆ, ಕಕ್ಕೇಬೀಡು ಶ್ರೀ ಪಂಚದುರ್ಗ ಪರಮೇಶ್ವರಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ನಿಕಟಪೂರ್ವ ಅಧ್ಯಕ್ಷ ಉಳಿ ದಾಮೋದರ್ ನಾಯಕ್, ಅಧ್ಯಕ್ಷ ಡಾಕ್ಟರ್ ಸತ್ಯಶಂಕರ್ ಶೆಟ್ಟಿ ಉಪಸ್ಥಿತರಿದ್ದರು.